ನಮ್ಮ ಊರಿನ ಸಮಸ್ತ ಬಂಧುಗಳಿಗೆ ಭಾನುಮತಿ ಶೆಟ್ಟಿಸ್ ಕಿಚನ್ನಿಂದ ಭಾನುಮತಿ ಶೆಟ್ಟಿಯ ನಮಸ್ಕಾರಗಳು. ಮಾತೆರೆಗ್ಲ ಸೊಲ್ಮೇಲು ನಿಖಲ್ನ ಭಾನುಮತಿ. ನಾನು ಇವತ್ತು ಕನ್ನಡದಲ್ಲಿ ಮಾತಾಡ್ತಾ ಇದ್ದೇನೆ. ಅಂದರೆ ನನ್ನ ಗಂಡನ ಮನೆ ಭಾಷೆ, ಕುಂದಾಪುರ ಭಾಷೆ. ಅಷ್ಟೇನು ಗೊತ್ತಿಲ್ಲ ನನಗೆ, ಆದರೂ ನಾನು ಶುದ್ಧ ಕನ್ನಡದಲ್ಲಿ ಮಾತಾಡ್ತೇನೆ. ನಾನು ಸಬ್ಟೈಟಲ್ ಇಂಗ್ಲೀಷಲ್ಲಿ ಬರೀತಾ ಇದ್ದೇನೆ. ಯಾವಾಗಲೂ ಹಾಗೆ ಮಾಡ್ತಾ ಇದ್ದೇನೆ ನೋಡಿ. ನಾನು 4 ಬಂಗುಡೆ ತೆಕ್ಕೊಂಡಿದ್ದೇನೆ. ಹೌದು, ಇದು ಊರಿನ ಬಂಗುಡೆ, ಅಂದರೆ ಇಂಡಿಯನ್ ಮಕ್ರೇಲ್ ಅಂತ ಹೇಳ್ತಾರೆ. ಇಲ್ಲಿ ಇಂಡಿಯನ್ ಶಾಪಲ್ಲಿ ನನಗೆ ಸಿಕ್ಕಿದೆ, ಅಂದರೆ ಫ್ರೋಝನ್. ಅದನ್ನು ನಾನು ಇಲ್ಲಿ ತಂದು ಡೀಪ್ ಫ್ರೀಸ್ ಮಾಡಿ ನಾನು ಒಂದು ಬಂಗುಡೆ ಮಾಡಿ ತೋರಿಸ್ತೇನೆ. ನಾನು ಇದು ಜರ್ಮನ್ ಬಂಗುಡೆ ನಾನು ಮಾಡಿ ತೋರಿಸಿದ್ದೇನೆ ನಿಮಗೆ. ಹಾಗೆ ನಾನು ಕತ್ತರಿಯಲ್ಲಿ ಹೇಗೆ ಬಂಗುಡೆ ಮಾಡ್ತೇನೆ ಅಂತ ಹೇಳಿ ನಿಮಗೆ ತೋರಿಸ್ತಾ ಇದ್ದೇನೆ. ನಂದು ತುಳು ಚಾನೆಲ್ ನೀವು ನೋಡ್ತಾ ಇದ್ರಲ್ಲ, ತುಳು ಹೆಚ್ಚಾಗಿ ಎಲ್ರಿಗೂ ಬರ್ತದೆ, ಆದರೆ ಕೆಲವರಿಗೆ ತುಳು ಬರುವುದಿಲ್ಲ. ಹಾಗೆ ಎಲ್ಲ ಹೇಳ್ತಾ ಇರ್ತಾರೆ, ನನಗೆ ಕನ್ನಡದಲ್ಲಿ ಮಾಡು ಅಂಥೇಳಿ. ನನ್ನ ಫ್ರೆಂಡ್ಸ್ ಎಲ್ಲ ಇದ್ದಾರೆ, ಅವರು ಕೆಲವರು ಹೇಳ್ತಾ ಇದ್ದಾರೆ ನಮಗೆ ಕನ್ನಡದಲ್ಲಿ ಬರೀ, ಕನ್ನಡದಲ್ಲಿ ಮಾಡು ಅಂಥೇಳಿ. ಹಾಗೆ ಯಾವುದಾದ್ರೂ ಮಾತೃಭಾಷೆ ಎಲ್ಲರದ್ದು, ಅದನ್ನು ಮರಿಬೇಡಿ ಅಷ್ಟೇ. ನಾನೀಗ ಇದು ಬಂಗುಡೆ ಜೀವಕ್ಕೆ ತುಂಬ ಒಳ್ಳೆಯದು. ಅದರಲ್ಲಿ ಬಂಗುಡೆ ಬೂತಾಯಿ ಅಂದರೆ ಅದರಲ್ಲಿ ಕ್ಯಾಲ್ಶಿಯಮ್ ಉಂಟು, ಪೊಟ್ಯಾಷಿಯಮ್ ಉಂಟು, ಸೆರಿನಿಯಮ್ ಉಂಟು, ಮತ್ತು ವಿಟಮಿನ್ ಡಿ ಉಂಟು, ವಿಟಮಿನ್ B12 ಉಂಟು, ವಿಟಮಿನ್ ಕೆ ಉಂಟು, ವಿಟಮಿನ್ ಇ ಉಂಟು, ಎಲ್ಲ ಸತ್ವ ಕೂಡ ಉಂಟು. ನಮ್ಮ ಮಕ್ಕಳಿಗೆ ಇದರಲ್ಲಿ ಡೆಬಟ್ರಾನ್ ಅಂಥೇಳಿ ಟ್ಯಾಬ್ಲೆಟ್ ಕೊಡ್ತಾರಲ್ಲ, ಅದು ಇದರದ್ದು ಬಂಗುಡೆ ಮತ್ತು ಬೂತಾಯಿದ್ದು. ನೋಡಿ, ನಾನೀಗ ಇದನ್ನು ಚೆನ್ನಾಗಿ ತೊಳೆದು ಇಟ್ಟಿದ್ದೇನೆ, ತುಂಡು ಮಾಡಿ ಎಲ್ಲ. ಹೌದು, ಮಕ್ಕಳಿಗೆ ವಿಟಮಿನ್ ಡಿ, ಅಂದರೆ ಈ ಬಿಸಿಲು ಸಿಕ್ಕುವುದಿಲ್ಲಲ್ಲ, ಇಲ್ಲಿ ಹೆಚ್ಚಾಗಿ ನನ್ನ ಮಕ್ಕಳಿಗೆ ವಿಟಮಿನ್ ಡಿ ಕೊಟ್ಟಿದ್ದೇನೆ ನಾನು. ಈಗ ನೋಡಿ, ನಾನು 2 ಟೊಮೆಟೊ, 4 ಕಾಯಿ ಮೆಣಸು, ಒಂದು ದೊಡ್ಡ ನೀರುಳ್ಳಿ ಮತ್ತೊಂದು ಅರ್ಧ ನೀರುಳ್ಳಿ ಕೊಚ್ಚಿಟ್ಟಿದ್ದೇನೆ. ಸ್ವಲ್ಪ ಒಂದು ತುಂಡು ಶುಂಠಿ ಕೊಚ್ಚಿಟ್ಟಿದ್ದೇನೆ. ಮತ್ತು 4 ಇದು ಎಸಳು ಬೆಳ್ಳುಳ್ಳಿ ಜಜ್ಜಿ ಇಟ್ಟಿದ್ದೇನೆ. ಅಂದರೆ ಬಾಣಲೆಯಲ್ಲಿ ನಾನೀಗ 2 ಚಮಚ ಎಣ್ಣೆ ತೆಕ್ಕೊಂಡು ಅರ್ಧ ಕೊಚ್ಚಿದ ನೀರುಳ್ಳಿಯನ್ನು ಹಾಕಿದೆ ನೋಡಿ. ಹೆಚ್ಚು ಇದಕ್ಕೆ ಏನಿಲ್ಲ. ಈಗ ನಾನು ಮಸಾಲೆ ತಗೊಂಡಿದ್ದೇನೆ. ಈಗ ನೋಡಿ ಒಮ್ಮೆ ನಾನು ಏನೆಲ್ಲ ತಗೊಂಡಿದ್ದೇನೆ ಅಂತೇಳಿ. ಹೌದು, 2 ದೊಡ್ಡ ನೀರುಳ್ಳಿ, ನಾನು 4 ಚಮಚ ಇದು ಮೀನಿನ, ಅಂದರೆ 4 ಸಣ್ಣ ಚಮಚದಲ್ಲಿ ಮೀನಿನ ಹುಡಿ, ಒಂದು ಅರ್ಧ ಚಮಚ ಹಳದಿ, 1 ಚಮಚ ಮೆಣಸು ಹುಡಿ, ಮತ್ತು 1 ಚಮಚ ಉಪ್ಪು ಎಲ್ಲ ಹಾಕಿದೆ ನೋಡಿ. ಇದಕ್ಕೆ ಎಲ್ಲ ಹಾಕಿ ಒಟ್ಟಿಗೆ ಹುರಿಯುವ. ಹೌದು, ನಾನೀಗ ಇದು ಶುಂಠಿ ಮತ್ತು ಕಾಯಿ ಮೆಣಸು ಕೊಚ್ಚಿ ಹಾಕಿದ್ದೇನೆಲ್ಲ ಅದಕ್ಕೆ ಹಾಕ್ತಾ ಇದ್ದೇನೆ. ಇದು ನಾನು ಮಾಡುವ ರೀತಿ ನಿಮಗೆ ತೋರಿಸ್ತಾ ಇದ್ದೇನೆ. ಊರಲ್ಲಿ ಬೇರೆ ಬೇರೆ ರೀತಿ ಮಾಡ್ತಾರೆ, ಅದೆಲ್ಲ ಇಲ್ಲ. ನಾನು ಜರ್ಮನಿಯಲ್ಲಿ ನನ್ನ ಅಡಿಗೆ ಕೋಣೆಯಲ್ಲಿ ಭಾನುಮತಿ ಶೆಟ್ಟೀಸ್ ಕಿಚನ್ನಲ್ಲಿ ನಿಮಗೆ ತೋರಿಸ್ತಾ ಇದ್ದೇನೆ ನೋಡಿ. ನಾನೀಗ 2 ಸಣ್ಣಗೆ ಕೊಚ್ಚಿದ ಟೊಮೆಟೊ ಹಾಕ್ತಾ ಇದ್ದೇನೆ. ಟೊಮೆಟೊದಲ್ಲಿ ಕಲರಿ ಇಲ್ಲ, ಇದನ್ನು ಎಷ್ಟು ಬೇಕಾದರೂ ತಿನ್ಬೋದು ನೀವು. ಹೌದು, ಇದು ಮುಳ್ಳು ಸೌತೆ, ನೀರುಳ್ಳಿ ಎಲ್ಲ ಕೊಚ್ಚಿ ಒಂದು ಸಲಾಡ್ ಹಾಗೆ ಮಾಡಿ ಯಾವಾಗಲೂ ಮಧ್ಯ ಮಧ್ಯದಲ್ಲಿ ತಿಂತಾಯಿರಿ, ಜೀವಕ್ಕೆ ಒಳ್ಳೆಯದು. ಇದು ಬಂಗುಡೆ ತೂಕ ಕಡಿಮೆ ಆಗಲಿಕ್ಕೆ ಕೂಡ ಒಳ್ಳೆಯದು. ಹೌದು, ನಾನು ಎಲ್ಲೇ ಓದಿದ್ದೇನೆ, ಹಾಗೆ ನಿಮಗೆ ಹೇಳ್ತಾ ಇದ್ದೇನೆ. ನಾನಿನ್ನು ಡಾಕ್ಟ್ರಲ್ಲ. ಹೌದು ನೋಡಿ, ಈಗ ನಾನು ಇದು ಬಟಾಟೆ ಇದು ಪುರಿ ಬಾಜಿದ್ದು ಬಟಾಟೆ ಮಾಡುವಾಗ, ಬಾಜಿ ಮಾಡುವಾಗ ಅದನ್ನು ಇದು ಮಾಡ್ತೇವಲ್ಲ, ಜಜ್ತೇವಲ್ಲ, ಹಾಗೆ ನಾನು ಇದನ್ನೀಗ ಈ ಟೊಮೆಟೊದ್ದು ಜಜ್ತಾ ಇದ್ದೇನೆ. ಇದೆಲ್ಲ ಕ್ರಷರೆಲ್ಲ ಸಿಗ್ತದೆ, ಅದರಲ್ಲೂ ಮಾಡಿಬೇಕಾದ್ರೆ ನೀವು. ಇದು ಪರ ಊರಲ್ಲಿರುವ
ಪರದೇಶದಲ್ಲಿರುವ ಮಕ್ಕಳಿಗೆ ಬೇಗ ಬೇಗ ಆಗ್ತದೆ. ಹೌದು, ಹೆಚ್ಚೇನು ಕಷ್ಟ ಇಲ್ಲ. ನಂದು ತುಳು ಬ್ಲಾಗ್ ಉಂಟು, ನೀವು ಅದನ್ನು ನೋಡಿ. ಅಂದರೆ ಅದರಲ್ಲಿ ಸಬ್ಟೈಟಲ್ ನಾನು ಇಂಗ್ಲೀಷಲ್ಲಿ ಬರಿತಾ ಇದ್ದೇನೆ. ನಾನು ಯಾವಾಗಲೊಮ್ಮೆ ಕನ್ನಡದಲ್ಲಿ ಮಾತಾಡುವ ಅಂತ ಹೇಳಿ. ನಮ್ಮ ರಾಜ್ಯ ಭಾಷೆ ಕನ್ನಡ, ನನ್ನ ಗಂಡ ಮನೆ ಭಾಷೆ ಕನ್ನಡ. ಈಗ ಟೊಮ್ಯಾಟೊ 2 ಚಮಚ ತಗೊಂಡಿದ್ದೇನೆ, ಟೊಮೆಟೊ ಪೇಸ್ಟ್. ಹೌದು, ನೀವು ಈಗ ಟೊಮೆಟೊ ಪೇಸ್ಟ್ ಇಲ್ಲದ್ರೆ ಹುಳಿ ಉಂಟಲ್ಲ, ಹುಣಸೆ ಹುಳಿ, ಹೌದು, 1 ಲಿಂಬೆಹಣ್ಣಷ್ಟು ಹುಣಸೆ ಹುಳಿಯನ್ನು ಒಳ್ಳೆ ನೀರಲ್ಲಿ ಹಾಕಿ ಅದನ್ನು ಅಂದರೆ ರಸ ತೆಗೆದು ಇದಕ್ಕೆ ಹಾಕಿ. ಈಗ ನಾನು ಟೊಮೆಟೊ ಪೇಸ್ಟ್ ಹಾಕಿದೆಯಲ್ಲ ಹಾಗೆ ಹಾಕಿ. ಆದರೆ ಈ ಬಣ್ಣ ಸಿಕ್ಕುವುದಿಲ್ಲ ನಿಮಗೆ. ಇದು ಬಣ್ಣ ಅಂದರೆ ಬಣ್ಣ, ಹೌದು, ಒಳ್ಳೆ ಬಣ್ಣ, ಕೆಂಪು ಬಣ್ಣ. ನಾವು ಎಲ್ಲಿ ಹೋದರೂ ನಮಗೊಂದು ರುಚಿ ಉಂಟಲ್ಲ, ಊರಿದ್ದು ರುಚಿ, ಅದು ಎಲ್ಲಿ ಹೋಗೋದಿಲ್ಲ. ಅದೇ ಈಗ ನಾನು 1/4 ಕಪ್ ತೆಂಗಿನ ಹಾಲು, ಹೌದು, ತೆಂಗಿನ ಹಾಲು ಇಲ್ಲಿ ಡಬ್ಬೆಯಲ್ಲಿ ಸಿಗ್ತದೆ ನಮಗೆ, ಅದನ್ನು ತೆಗೆದು ಹಾಕ್ತಾಯಿದ್ದೇನೆ ನಾನೀಗ. ಅದನ್ನು ಸ್ವಲ್ಪ ಚೊಳ್ಚಿ ಹಾಕ್ತಾರೆ ಅಂತ ಹೇಳ್ತಾರಲ್ಲ, ಅದನ್ನು ಸ್ವಲ್ಪ ಅದರಲ್ಲಿ ನೀರು ಇಟ್ಟಿದ್ದೇನೆ ನಾನೀಗ. ಅದನ್ನು ಒಳ್ಳೆ ಕಲಡಿಸಿ, ಈಗ ಕಲಡಿಸಿ. ತೆಂಗಿನ ಹಾಲು ಇದು ಫ್ರೀಸ್ ಆಗ್ತದೆ ನಮಗೆ. ಡಬ್ಬೆ ಕೂಡ ಈಗ ಚಳಿ ಇಲ್ಲಿ, ಈಗ ಸ್ನೋ ಬೀಳ್ತಾ ಉಂಟು ಇಲ್ಲಿ, ಹೌದು ನೋಡಿ. ಇದನ್ನು ಸ್ವಲ್ಪ ನೀರು ತೊಳೆದು ಅದಕ್ಕೆ ಹಾಕಿದೆ ನಾನು. ಈಗ ಇಲ್ಲಿ ಸ್ನೋ ಬೀಳ್ತಾ ಇದೆ. ಮೊನ್ನೆ ನಾನು ಇದೆಲ್ಲ ಹಾಕಿದ್ದೇನೆ ಸ್ನೋದ್ದು. ನಾನೆಲ್ಲ ಮನೆಯೆಲ್ಲ ತೋರಿಸೋದಿಲ್ಲ, ಸ್ವಲ್ಪ ಜನಗಳಿಗೆ ಅವ್ರದ್ದು ಎಂತ ಹೇಳ್ತಾರಲ್ಲ, ತಂದು ಪ್ರೈವೇಸಿ ಅಂತ ಹೇಳ್ತಾರಲ್ಲ, ಅದು ಇರಬೇಕು ಯಾವಾಗಲೂ ಜೀವನದಲ್ಲಿ. ಪೂರಾ ತೋರಿಸಿದರೆ ಹೇಗೆ? ಅಡಿಗೆ ಮಾಡಿ ತೋರಿಸ್ತೇನೆ ನಿಮಗೆ, ನೋಡಿ, ಹಾಗೆ ಮಾಡಿ ನೋಡಿ ನನಗೆಲ್ಲ ಹೇಳಿ. ಈಗ ನೀರುಳ್ಳಿ ಹಾಕಿದೆ ನಾನು, ಕೊಚ್ಚಿದ್ದು ಒಂದು ಸಣ್ಣ ನೀರುಳ್ಳಿ ಇದ್ದದ್ದು, ಅದನ್ನು ಕೊಚ್ಚಿ ಇಟ್ಟಿದ್ದೆಲ್ಲ ಅದನ್ನೀಗ ಹಾಕಿದೆ. ಹಾಕಿ ಒಳ್ಳೆ ಕಲಡಿಸ್ಬೇಕೀಗ. ಕಲಡಿಸೋದಂದರೆ ಹಾಗೆ ಅಲ್ಲ, ನಾನು 2 ಹುರಿಲಿಕ್ಕೆ ಇಟ್ಟಿದ್ದೇನೆ ಬಂಗಡೆ. 2 ಸಣ್ಣ ತುಂಡು ಮಾಡಿ, ಅಂದರೆ ಒಂದರಲ್ಲಿ 2 ತುಂಡು ಆಗ್ತದಲ್ಲ. ಮತ್ತು ಮುಟ್ಟೆ ಅಂತ ಹೇಳ್ತಾರಲ್ಲ, ತಲೆ ಉಂಟಲ್ಲ, ಅದು ನನಗೆ ಹೆಂಗಸರಿಗೆ ಖುಷಿ ಅಂತೆಲ್ಲ ಅದು, ಹೌದು, ನನಗೂ ಖುಷಿ. ಹಾಗೆ ಅದನ್ನು ಇಟ್ಟಿದ್ದೇನೆ. ಈಗ ಚೆಂದ ಮಾಡಿ ಅದರ ಮೇಲೆ ಸ್ವಲ್ಪ ರಸ ಉಂಟಲ್ಲ ಅದು ಹಾಕಿ. ನಾನು ತುಳುವಿನಲ್ಲಿ ತುಂಬ ಮಾತಾಡ್ತೇನೆ, ಅಂದರೆ ಮಕ್ಕಳು ತುಳು ಕಲೀಲಿ ಅಂತ ಹೇಳಿ. ಹಾಗೆ ಮಾತೃಭಾಷೆ ಹೇಳ್ತಾರಲ್ಲ, ಯಾವಾಗಲೂ ಬೇಕು ನಮಗೆ ನಮ್ಮ ಜೀವಮಾನದಲ್ಲಿ ಉಂಟಲ್ಲ. ನಾವು ಯಾವಾಗಲೂ ನಮ್ಮ ಭಾಷೆ ಮರಿಬಾರ್ದು. ಭಾಷೆ ಅಂದರೆ ನಮ್ಮ ಅಮ್ಮನ ಹಾಗೆ ಅಂತೇಳಿ, ನಾವು ಅಮ್ಮನನ್ನು ಮರೆಯುವುದಿಲ್ಲ, ನಮ್ಮ ಮಾತೃಭಾಷೆಯನ್ನು ಮರಿಬಾರ್ದು. ಹಾಗೆ ನಂದು ತುಳು ಬ್ಲಾಗಲ್ಲಿ ನಾನು ಯಾವಾಗಲೂ ಹೇಳ್ತಾ ಇದ್ದೆ. ನಾನು ವಾರಕ್ಕೊಂದು ಕತೆ ಹೇಳ್ತೇನೆ ತುಳುವಲ್ಲಿ, ನೀವು ಕೇಳಿ. ಹಾಗೆ ತುಳು ಕಲೀರಿ. ನಾವೀಗ ಕನ್ನಡ ಕಲಿಯೋದಿಲ್ಲ, ಹಾಗೆ ಕನ್ನಡದವರು ತುಳು ಕಲಿಯಿರಿ, ತುಳುವಿನವರು ಕನ್ನಡ ಕಲೀರಿ. ನಾವೆಲ್ಲ ಒಂದೇ. ಈಗ ನಾನು ಇದು ಫ್ರೀಸ್ ಆಗಿದೆ ಅಲ್ಲ, ಇದು ತೆಂಗಿನ ಎಣ್ಣೆ ಅದು, ಹೌದು, ನನಗೆ ಇದರಲ್ಲಿ ಸಿಗ್ತದೆ. ಈಗ ನಾನು ಒಂದು 1/4 ಚಮಚ ಇದು ಒಳ್ಳೆ ಮೆಣಸು ಕುಟ್ಟಿ ಹಾಕಿದ್ದು, ನಾನೇ ಕುಟ್ಟೋದು ಅದು, ಅಂದರೆ ಪೌಡರ್ ಅಲ್ಲ, ಕುಟ್ಟಿ ಹಾಕಿದ್ದು ನಾನು ಹಾಕಿದೆ ಅದಕ್ಕೆ. ಹೌದು, ಒಳ್ಳೆ ಮೆಣಸು ಜೀವಕ್ಕೆ ಒಳ್ಳೆಯದು, ಹೌದು. ಇದು ನೋಡಿ, ಇದರ ಬಣ್ಣ ನೋಡಿ, ನನಗೆ ಅದರ ಬಣ್ಣ ತುಂಬ ಖುಷಿ, ಅದು ರುಚಿ ಆಗ್ತದೆ. ಈಗ ನಾನು ನಿಮಗೆಲ್ಲ ಎಂತೆಲ್ಲ ಮಾಡಿ ತೋರಿಸ್ತದೆ ಹಾಗೇನೆಲ್ಲ ಒಳ್ಳೆ
ರುಚಿ ಆಗ್ತದೆ. ನಾನು ಮಾಡಿ ನೋಡಿ ನಿಮಗೆ ಮಾಡಿ ತೋರಿಸೋದು. ಹೌದು, ಒಟ್ರಾಶಿ ಅಲ್ಲಲ್ಲ. ಈಗ ನಾನು ಈಗ ನೋಡಿ ಬೆಳ್ಳುಳ್ಳಿ ಗುದ್ದಿ ಇಟ್ಟಿದ್ದೇನೆ, ಜಜ್ಜಿ ಇಟ್ಟಿದ್ದೇನೆ, ಅದು ಕಲ್ಲಲ್ಲಿ. ಹೌದು, ಅದನ್ನೀಗ ಎಣ್ಣೆ ಬಿಡ್ತಾ ಇದ್ದೇನೆ ನಾನು, ಬೆಳ್ಳುಳ್ಳಿ ಒಟ್ಟಿಗೆ ಬಂಗುಡೆಗೆ. ಹೌದು, ಅದರದ್ದು ಪರಿಮಳವೇ ಬೇರೆ. ಅದು ಹಸಿ ಹಸಿ ಬೆಳ್ಳುಳ್ಳಿ ಅಲ್ಲ. ಬಂಗುಡೆ ಗಡಿ ಹೌದು, ತುಂಡು. ಈಗ ನಾನು ಸ್ವಲ್ಪ ಉಪ್ಪು ನೋಡ್ತೆ. ಉಪ್ಪು ಖಾರ ಸರಿ ಉಂಟಂತೇಳಿ ಸ್ವಲ್ಪ ಉಪ್ಪು ಹಾಕಬೇಕು. ಹೌದು, ಅಷ್ಟು, ಅಂದರೆ ಸ್ವಲ್ಪ ಉಪ್ಪು ಕಡಿಮೆ. ಅದೇ, ಉಪ್ಪಿಗಿಂತ ರುಚಿ ಇಲ್ಲ, ತಾಯಿಗಿಂತ ಬಂಧು ಇಲ್ಲ ಅಂಥೇಳಿ. ನಾನದು ಮಸಾಲೆ ಹಾಕುವಾಗ ಹಾಕಿದ್ದೇನೆ 1 ಚಮಚ. ನಾನು ಡಿಸ್ಕ್ರಿಪ್ಷನಲ್ಲಿ ಎಲ್ಲ ಈ ಸಲ ಬರೀತೇನೆ. ನಾನು ಹೆಚ್ಚಾಗಿ ನಾನು ಹೇಳ್ತೇನೆ ವಾಚ್ ವಿಡಿಯೋ ಅಂತೇಳಿ. ಈ ಸಲ ನಾನು ಬರೀತೇನೆ ಡಿಸ್ಕ್ರಿಪ್ಷನಲ್ಲಿ. ನನ್ನ ಕೆಲವೆಲ್ಲ ತುಳು ವಿಡಿಯೋ ನೋಡಿ ಅದರಲ್ಲಿ ಸಬ್ಟೈಟಲ್ ಇಂಗ್ಲೀಷ್ ಉಂಟು. ಹೌದು, ನಾನು ಒಮ್ಮೆ ನಿಮಗೆ ಇದು ಕಾಯಿ ಕಡುಬು ಮಾಡಿ ತೋರಿಸಿದ್ದೇನೆ ನೋಡಿ. ಇದರ ಬಣ್ಣ ನೋಡಿ ಎಷ್ಟು ಚೆಂದ ಕಾಣ್ತದೆ. ಈಗ ಕೇರಳದವರಾಗಿದ್ದರೆ ಅದಕ್ಕೆ ಸ್ವಲ್ಪ ಬೇಯಿಸೋಕೆ ಹಾಕ್ರು, ನಾನು ಹಾಕಲಿಲ್ಲ. ಹೌದು, ನೀವು ಮಾಡಿ ನೋಡಿ. ಬಂಗುಡೆ ಅನ್ನದೊಟ್ಟಿಗೆ ಒಳ್ಳೆಯದಾಗ್ತದೆ. ಮತ್ತು ಇದು ಮೊನ್ನೆ ನಾನು ಕಾಯಿ ಕಡುಬು ಮಾಡಿದ್ದೇನೆ, ಅಂದರೆ ಬಾಳೆ ಎಲೆಯಲ್ಲಿ, ಅದು ಅದರೊಟ್ಟಿಗೂ ಒಳ್ಳೆಯದಾಗ್ತದೆ. ಮಾಡಿ ನೋಡಿ, ತಿನ್ನಿ, ನನಗೆ ಹೇಳಿ. ಇನ್ನೊಂದು ವಿಡಿಯೋದಲ್ಲಿ ಇನ್ನೊಮ್ಮೆ ಸಿಕ್ಕುವ. ಮಾತೆರೆಗ್ಲ ಸೊಲ್ಮೆಲು ನನ್ನೊರತಿಕುಗ ನನ್ನೊಂಜಿ ವಿಡಿಯೋಡು ಇನಿ ಕನ್ನಡೋಡು ಪಾತಿರ್ದೆ ನಿಖಲೆ ಖುಷಿ ಅಂಡತ್ತ. ಸೊಲ್ಮೆಲು ನಮಸ್ಕಾರ. ಹೋಗಿ ಬರ್ತೇನೆ, ಓದು ಬರ್ಪೆ.